ನೋಡಿ, ನಾನಿವತ್ತು ಬೊಂಡ ಶರ್ಬತ್ ಮಾಡ್ತೇನೆ. ಅದಕ್ಕೆ ಒಂದು ಬೊಂಡ ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಭಾಗ ಮಾಡಿ ಅದರದ್ದು ಬಾವಿರ್ತದೆ, ಅದನ್ನು ನಾವು ಮಿಕ್ಸಿ ಮಾಡಿ ತಗೊಂಡು ಬರಬೇಕು. ನೋಡಿ, ಬೊಂಡ ಶರ್ಬತ್ಗೆ ನಾನು ಲಿಂಬೆ ಹಾಕ್ಕೊಳ್ತಿದ್ದೇನೆ. ಒಂದು 2 ಸ್ಪೂನಿನಷ್ಟು ನೀರು ಬಿದ್ದರೆ ಸಾಕು. 4 ಲೋಟ ಶರ್ಬತ್ ಮಾಡ್ಕೊಳ್ತಿದ್ದೇನೆ. ಅದರ ಬಾವೆಯನ್ನು ಅಂದರೆ ಎಳ್ನೀರು ಅಂತೇಳಿ ಕನ್ನಡದಲ್ಲಿ, ತುಳುವಲ್ಲಿ ಬೊಂಡ ಅಂತ ಹೇಳೋದು. ಅದರ ಬಾವೆಯನ್ನು ಸ್ವಲ್ಪ ಮಿಕ್ಸಿ ಮಾಡಿದರೆ ಸಾಕಾಗ್ತದೆ, ತುಂಬ ಏನು ರುಬ್ಬಿಕೊಳ್ಳೋದು ಬೇಡ. ಈಗ ನೋಡಿ, ಒಂದು 4 ಸ್ಪೂನಿನಷ್ಟು ಸಕ್ಕರೆ, ನಾನಂದರೆ ಏಲಕ್ಕಿಗೆ ಸಕ್ಕರೆಯನ್ನು ಹಾಕಿ ಪುಡಿ ಮಾಡ್ಕೊಂಡಿದ್ದೇನೆ. ಒಂದು 4 ಸ್ಪೂನಿನಷ್ಟು ಹಾಕ್ಕೊಳ್ತೇನೆ. ಈಗ ಇದು ನಾವು ಎಳ್ನೀರದು ಗಂಜಿ ಉಂಟಲ್ಲ, ಅದನ್ನು ನಾವು ರುಬ್ಬಿಕೊಂಡು ತಂದಂಥದ್ದು. ಈಗ ನೀರು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈಗ ಶರ್ಬತ್ ರೆಡಿಯಾಗಿದೆ. ಇವತ್ತು ನಮ್ಮ ಮನೆಗೆ ಚಿನ್ನರಿಗಳು ಬಂದಿದ್ದಾರೆ. ಅವರು ಯಾರು ಗೊತ್ತಾ ನಿಮಗೆ? ಅವರು ನನ್ನ ತಮ್ಮನ ಮಕ್ಕಳು. ನೋಡಿ, ಅವರಿಗೆ ಈಗ ಶರ್ಬತ್ ಕೊಡ್ತೇನೆ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ಈಗ ಇದನ್ನು ನೀವು ಮಾಡಿ ಕುಡಿಯಿರಿ. ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಿನ್ನಾರಿಗಳಿದ್ದಾರೆ, ಅವರಿಗೆ ಇದನ್ನು ಕೊಡ್ತೇನೆ. ಅವರು ಕುಡಿದು ಚಂದ ಇದ್ದರೆ ಚಂದ ಉಂಟು, ಚಂದ ಇಲ್ಲದ್ರೆ ಚಂದ ಇಲ್ಲ ಅಂತ ಹೇಳಿ ಇಕೊಳ್ಳಿ. ಚಂದ